Karnataka Excise Department in 1992. Presently, he is an Inspector of Excise Department at Mangalore South Range 2. Wow, that was amazing journey, 27 years of journey in this government service. I would like to ask audience to give him a big round of applause. He has done a lot of things to our society, and a big round of applause to you, sir. There is a lot more to go. Before I begin this, I would like to have a welcome speech by Sanvi Kudroli. She is the daughter of Satish Kudroli and she is studying in 5th standard Canara School. I would like to request the tiny tot to come to the stage and address you all. A big round of applause to Sanvi. Hello and a very good evening Hello and a very good evening to all my dear uncles, aunties, ajjas, ajis who have come from Mangalore as well as from Mumbai. My dad's colleagues who have come from different parts of India, my dear relatives, my brothers and sisters, and to all my dearest friends gathered here. I, Sanvi Kudroli, daughter of Satish Kumar Kudroli, welcome you all on this auspicious function of my dear dad's retirement from government service. Thank you. Jokul batudincha stage idu onje naal patara ganchaine ratra nikul joradu vara. Claps korodu because she has done a tremendous job on the stage. Thank you so much, Sanvi. Ove onji function annu suru malpudundana namakku devarna aashirvadala bodu. On this special day, we should always take the blessings of God. So we have Vaishnavi Putran, that is Satish's son's daughter, that is Yuvraj Putran and Kavitra Putran's daughter. She's studying in 7th standard and she's a wonderful classical dancer. She will be coming over here and she will be presenting us Pushpanjali dance. So I would like to welcome Vaishnavi on the stage. Jam tanana kudari kita kudari jam tanana jam tanana kudari kita kudari jam tanana jam tanana kudari kita kudari jam tanana jam tanana kudari kita kukutari 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 jam tanana jam tanana kudari kita
ಗಿಟದಕ ಕುಕ್ಕುಟರಿ ಜಂತನೌತ ತೋತ ತಳಾಕು ತೈತ 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 ತಕ ಕುಕ್ಕುಟರಿ ಜಂತನೌತ ತೋತ ತಳಾಕು ತೈತ 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 ತಕ ಕುಕ್ಕುಟರಿ ಕಾಗತ ಜಂತ ತಲಾಂಗುತ ನಿಮಿತಕ ಧಿತ್ತಲಾಂಗು ಮನಿ ಬೆಡಲಿನ ಶ್ರೀ ಕಾಗತ ಜಂತ ತಲಾಂಗುತ ನಿಮಿತಕ ಧಿತ್ತಲಾಂಗು ಮನಿ ಬೆಡಲಿನ ಶ್ರೀ ಆದ್ಯಂತರಹಿತಯರಲವಶ ಸಹ ಗಂಗಣಪತಿಗಿದೆ ಪ್ರಣತುನು ಆದ್ಯಂತರಹಿತಯರಲವಶ ಸಹ ಗಂಗಣಪತಿಗಿದೆ ಪ್ರಣತುನು ವಿಘ್ನ ಭಗ್ನ ನಿಮಗ್ನ ವರಸದ್ಗುಣ ಗಂಗಣಪತಿಗೆ ನಮೋ ಗುರು ವಿಘ್ನ ಭಗ್ನ ನಿಮಗ್ನ ವರಸದ್ಗುಣ ಗಂಗಣಪತಿಗೆ ನಮೋ ಗುರು ಗಂಗಣಪತಿಗೆ ಪ್ರಣತುನು ಗಂಗಣಪತಿಗೆ ಮೋ ಗುರು ಪ್ರಣತುನು ನೋಡಿಕೊಂಡವರು ಶ್ರೀ ಕರುಣಾಕರ್ ಪುತ್ರನ್ ಮತ್ತು ಸುಮಿತ್ರ ಪುತ್ರನ್. ಇವರನ್ನು ನಾವು ಬಹಳ ಪ್ರೀತಿಯಿಂದ ನಾನು ಅಣ್ಣ ಅಂತೇಳಿ ಕರೀತಿದ್ದೇನೆ. ಇವರು ನನ್ನ ತಾಯಿಯ ಸಹೋದರರಾಗಿದ್ದರೂ ಕೂಡ ಇವರನ್ನು ಅಣ್ಣ ಅಂತೇಳಿ ನಾವು ಸಂಬೋಧಿಸುವುದು. ಅದೇ ರೀತಿ ಸುಮಿತ್ರ ಕೆ ಪುತ್ರನ್ರವರನ್ನು ನಮ್ಮ ಕುಟುಂಬದ ಎಲ್ಲರೂ ಕೂಡ ಬಾಬಿ ಅಂತೇಳೇ ಕರೀತಾರೆ. ಅವರಿಬ್ಬರಿಗೂ ಕೂಡ ನಾವು ನಮ್ಮ ಇಡೀ ಕುಟುಂಬದವರು ಹೆಚ್ಚಿನ ಗೌರವವನ್ನು ನೀಡುತ್ತಾ ಬಂದಿದ್ದೇವೆ. ನನ್ನ 7ನೇ ಕ್ಲಾಸಿನ ವ್ಯಾಸಂಗದ ಸಮಯದಿಂದ ಬಂದು ಇಂದಿನವರೆಗೆ ನನಗೆ ನನ್ನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಈ ಇಬ್ಬರು ದಂಪತಿಗಳು. ಇಂದಿಗೆ ಕೂಡ ನಾವು ಬಹಳಷ್ಟು ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಇಲ್ಲಿ ಜೀವನ ಮಾಡ್ತಾ ಬರ್ತಿದ್ದೇವೆ. ಇನ್ನು ಸಹೋದರಿಯರಾದ ಸಾವಿತ್ರಿ ಆಂಟಿ, ಮಾಲತಿ ಮಾಮ, ಭವಾನಿ ಮಾಮ, ಪಾರ್ವತಿ ಮಾಮ ಇವರ ಬಗ್ಗೆ ಹೇಳುವುದಾದರೆ, ಸಾವಿತ್ರಿ ಆಂಟಿಯವರು ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ನೋಡಿದವರು. ಇವರು ಬೊಂಬೈಯಲ್ಲಿ ನೆಲೆಸುತ್ತಾರೆ. ಬೊಂಬೈಗೆ ಯಾವಾಗ ಹೋದರೂ ಕೂಡ ತನ್ನ ಮಕ್ಕಳಂತೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಲ್ಲಿ ನೋಡುವವರು ಸಾವಿತ್ರಿ ಆಂಟಿಯವರು. ಮತ್ತು ಮಾಲತಿ ಮಾಮ, ಭವಾನಿ ಮಾಮ ಮತ್ತು ಪಾರ್ವತಿ ಮಾಮ ಇವರು ನನಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದವರು. ಗಂಗಿ ತುತ್ತನ್ನು ನನ್ನ ಹೊಟ್ಟೆಗೆ ಸೇರಿಸಲಿಕ್ಕೆ ಕಾರಣೀಭೂತರು. ಅಲ್ಲದೆ ತುಂಬ ಪ್ರೀತಿಯಿಂದ ನೋಡಿದವರು. ಇವರುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸುವುದು ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದೇನೆ. ದಯವಿಟ್ಟು ನನ್ನ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಯುವಕರು ಹಿರಿಯವರು ಶ್ರೀ ಪ್ರಕಾಶ್ ಪುತ್ರನ್, ಪ್ರಕಾಶ್ ಪುತ್ರನ್, ಅಣ್ಣಯ್ಯ ಪುತ್ರನ್ ಮತ್ತು ಚಂದ್ರಶೇಖರ್ ಅವರುಗಳಲ್ಲದೆ ಅವರ ಎಲ್ಲ ಮನೆಯ ಸದಸ್ಯರು ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಬರ್ತಿದ್ದೇವೆ. ಇಂತಹ ಒಂದು ಮನೆಯ ಸದಸ್ಯರನ್ನು ಗೌರವಿಸುವುದು ಕೂಡ ಆದ್ಯ ಕರ್ತವ್ಯ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಲು ಇಚ್ಛಿಸ್ತಿದ್ದೇನೆ. ಕುಸ್ತಿ ಪ್ರದರ್ಶನವನ್ನು ಮಾಡಿ ಹೆಸರುವಾಸಿಯಾದವರು. ಇನ್ನು ಪ್ರಸ್ತುತ ಜಯರಾಜ್ ಅವರು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಜಯಲಕ್ಷ್ಮಿಯ ಪತಿಯವರು ವಿದೇಶದಲ್ಲಿದ್ದು ಇಬ್ಬರು ಪುಟ್ಟ ಮಕ್ಕಳನ್ನು ಹೊಂದಿರುತ್ತಾರೆ. ಇದು ನಮ್ಮ ಕುಟುಂಬಕರ ಎಲ್ಲರ ಒಂದು ಪರಿಚಯ ಆಗಿದೆ. We have Ganesh Shetty sir. Ratan Kumar Basak. Ratan Kumar sir, please do come.
He's from Calicut and he's the treasurer of Powerlifting India and secretary of West Bengal Powerlifting Association. A big round of applause to Ratan sir. Thank you so much for coming and being a part of this function, sir. It's an honor to have you here. Thank you so much. Ladies and gentlemen, he's from Calicut. Please do give a big round of applause to him. We have S. Nagarajan from Tamil Nadu. Mr. P. Rangasamy from Mumbai. He's also Tamilian. He's an Olympian, Commonwealth gold medalist, as well as along with Mr. G. Sivaramlingam, Postal Department, Treasurer, Tamil Nadu Powerlifting Association. Welcome you all, sir. I would like to request him to come over here. Yes, all right, thank you so much. He's a coach of Western Railways and Olympian in weight lifting. Thank you so much for coming here, sir. I would like to request M. Nagaraj and Sunil to come over the stage. M. Nagaraj is from Telangana and he is the General Secretary of Telangana Powerlifting Association, and Sunil sir is a national referee. I would like to request both of you to come over the stage. Thank you so much, sir. I would like to call Matti Ramalingan, and he is the former General Secretary of Pondicherry. I would like to request you to come over the stage, sir. A big round of applause, ladies and gentlemen. Thank you. I would like to request Vinod Bola sir to come over the stage. He is an Indian Railway coach. I would like to request you to be here, sir. Yes, thank you so much for coming, sir. Sir here, he is the president of Vishwa Hindu Parishad. Thank you so much for coming here and wishing Satish sir. Thank you.
ಮಾತ ತೂಯರ್ ನಿಕುಲ್ ಮಾತ ಸೊ ಇತ್ತೆ ಒಂಜಿ ಚೂರು ನಿಕಲ್ಲ ಮೂಡನ್ನ ರಿಫ್ರೆಶ್ ಮಲ್ಪರೆಗ ಎಂಕಲ್ಲ ಇಲ್ಲದ ಜೋಕುಲ್ ಬರೋಂದುಲ್ಲರು ನಿಕಲಿಗೆ ಒಂಜಿ ಸೆಮಿ ಕ್ಲಾಸಿಕಲ್ ಡಾನ್ಸ್ ಅಂತ ತೋಜ್ಪಾರೆಗ ಟು ರಿಫ್ರೆಶ್ ಆಲ್ ಯುವರ್ ಮೈಂಡ್ ವಿ ಹ್ಯಾವ್ ಅ ಸೆಮಿ ಕ್ಲಾಸಿಕಲ್ ಡಾನ್ಸ್. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಸಪಮಗತ ಕಿಟ್ಟ ತದಿ ಬಿತ ಕಿಟ್ಟ ತದಿ ಬಿದಿರನ್ನ ಸಪಮಗತ ಕಿಟ್ಟ ತದಿ ಬಿತ ಕಿಟ್ಟ ತದಿ ಬಿದಿರನ್ನ ಸರಿಗಟ್ಟ ಬರಿ ಸಿಗರಿ ಸರಿಗಟ್ಟ ಬರಿ ಸಪಮಗ ಮಮ ಗಮ 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 ಗಪ ಗರಿ ಸನಿ ಸ ಗರಿ ಸನಿ ಸ Don't stop me up say yeah yeah yeah. Takita midirana karisa 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 karigasa sa karigasa sa karigasa c'est comme ça ma chérie la 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 karisa 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 re babadari babadisa. Request M.R. Sharma sir to come over here and please take the recognition from Satish Kumar Kudroli.
like to request Vinayak Rane to come over the stage. For that, I would request Mr. Vaibhav Putran to come over the stage and say what is the review about family. Vaibhav, what according to him and to their family. Hello. Deputy Commissioner, my Dodappa, Mr. Satish Kumar Kudroli over here. I consider myself privileged. We all know him as an inspector, international powerlifter, and now also as a secretary of Powerlifting India. And we all know we are very proud of him. And what I have seen is that he is one of the most respected person in our entire family. And for all these achievements, we should have a big round of applause to Mr. Satish Kumar Kudroli. I got to know from our family members that Satish and Oduna Vishadu must strict ಆರು ಬಂದಾಗ ಬುಲೆಟ್ದ ಸೌಂಡ್ ಕೇಳನಕ್ಕೇ ಮಾತೆಲ್ಲ ಒಂಜೊಂಜಿ ಜಗಡು ಬುಕ್ ಪತ್ತೊಂದು ಕುಲ್ಲೊಂದಿತ್ತ ಆ ಟೈಮ್ಡ್ ಏತ್ ಪೆಟ್ಟು ತಿಂತದಾನ. ದೀಸ್ ವೇರ್ ದ ವರ್ಡ್ಸ್ ಸೆಡ್ ಬೈ ಆಲ್ ದ ಅಂಕಲ್ಸ್ ಆ್ಯಂಡ್ ಆಂಟೀಸ್ ಬೀಯಿಂಗ್ ಸೀಟೆಡ್ ಓವರ್ ಹಿಯರ್. Before talking to Dodappa Mr. Satish Kumar Kudroli, I see that our family members are very nervous or become very nervous to talk to him. That is the respect they have towards him. And but nowadays what I have seen is that he is the most cool and friendly person. I never got a scolding from him. And talking about that, even now I see that his daughter, whom is very close to, Sanvi, she keeps on telling him that summane kurkole ante enta nimma strict enta solpa kadime maadi strict ella, and she keeps on calling him every day, whether he's in office or any other state. She keeps on complaining anything she has from the home. And also I would like to share some of the memorable moments I had with my Dodappa. One would be that we all had gone for a Shabarimala. I, Dodappa, Chinnu and all the Balanjane members, Puttanna, Puradar uncle and all. And other will be that all day we were going to gym together in the morning, and on Sundays we used to go to Taj Mahal, have a good breakfast and come. And also that recently my Dodappa had visited to Pune. They had a national bench press competition. Even I visited to him. Many of the powerlifting members were there, like Puran uncle, Ratan Basak, very lovely guys here, seated here. A very gentleman type of person. Let's have a big round of applause towards them. And at night we had gone for a dinner. That Dodappa and some of the state association members were having a dinner, and they all were having a drinks party also. Even I was seated in between them, and he said that, sorry to tell, but he said that you drink a Red Bull. Although it was non-alcohol, I drank very proudly as if it was a alcohol, because during our younger days and all, our mummy, aunties and all used to tell, Mallakul parpinade povarevalli, ponda pet, like that. That was one of the memorable moments I had with my Dodappa. And also, I have some of the words said by his brother and sister. First of all, I'd like to tell about his only sister, Daksha auntie. What she said was that, ಎಂಕು ಮೂಜಿ ಅಣ್ಣನಕ್ಕಲು ಮುತ್ತು ರತ್ನ ಮಾಣಿಕ್ಯ ಐಟು ಮಾಣಿಕ್ಯ ಎನ್ನಣ್ಣೆ ಸತೀಶ್ ಕುಮಾರ್ ಅಪ್ಪಮ್ಮನ ಪ್ರೀತಿ ಕೊಡ್ತಿನ ಅಣ್ಣೆ 25 ವರ್ಷದ್ದು ಪ್ರೀತಿಡ್ ಸಾಂಕದ ಮದಿ ಮಲ್ತಿ ಕೊಡ್ತಿನ ಅಣ್ಣೆ ಅರೇನಿ ಯಾನಿ ಏಪಲ ಅಮ್ಮೇರ್ನ ಸ್ಥಾನ ತೂಪೆ ಬೊಕ ಆರು ಎಂಕು ಒಂಜಿ ಭಾರಿ ರೆಸ್ಪೆಕ್ಟ್ ಉಂಡಾರ ನಮಿತ್ತು ದುಂಬು ಪೇಪರ್ಡ್ ಮತ ಫೋಟೋ ಬಂದಾಗ ಎನ್ನ ಅಮ್ಮ ಪಂಡ ಹಿಸ್ ಮದರ್ ಜಾನಕಿ ಪುತ್ರನ್ ಅವರ ಅಬ್ಬ.
what we call Abba. Panodittenu ninna tula ninna anna et pudar potina ee punya mal tuppodi injinta anna tikkaranik. That was the word said by sister Mrs. Daksha Inti Karkera. And I have some of the words which is said by my daddy Yuvraj Putran. His brother Yuvraj Putran. ಯಾನ್ ಟೈಟಲ್ಡ್ ಕುಸ್ತಿ ಮಲ್ತೊಂದು ಉಪ್ಪನಾಗ ಮಾತ ಹೆಂಗೆ ಕೋಚಿಂಗ್ ಕೊರ್ಪಿನಿ ಬೊಕ್ಕ ಮ್ಯಾಚ್ ದಲ್ಪ ಮ್ಯಾಟ್ದು ಬರಿಟ್ ಕುಲ್ದು ಗೈಡ್ ಮಲ್ಪುನು ಅಣ್ಣೆ ಸತೀಶ್ ಅಣ್ಣ ಪವರ್ ಲಿಫ್ಟಿಂಗ್ ಮಲ್ತಿ ಬೊಕ್ಕ ಎಂಕುಲು ಒಟ್ಟಿಗೆ ಗೋದಾಡು ಉಡ್ಡೊಂದಿತ್ತ ಎಂಕ್ ತಯಾರಿ ಕೊರೊಂದಿತ್ತೆ ಇತ್ತೆಲ್ಲ ಮಾತ ವಿಷಯಡ್ಲ ಹೆಲ್ಪ್ ಮಲ್ಪೆ ಬೊಕ್ಕ ಒಂಜಿ ಎಡ್ಡೆ ಪುದರ್ ಕಂತಿನಾಯೆ ಅಪ್ಪ you all have been seen that in the documentary film Sundar Karkera Pailwan. We have many photos even here also. Are bari hemme dittir. Even he used to tell me that whenever he wins a international medal in masters and all, he used to come to Dodappa used to come to my ajja and take the blessings, and he used to tell ini enna ಮಗೆ ಬತ್ತಿತ್ತೆ inam ಪತನ್ ಬತ್ತೆ international ಪೋದ್ ಬತ್ತೆ gold and he used to tell me always. And lastly, I would also tell that to all his achievements, and the biggest credit goes to his wife Yashoda aunty. She is always supporting him and not complaining much that you are not giving time, always giving him the freedom to go to other state, compete, and he also, as he is in association, he'll be roaming around India and all. She was always with him. She is always give मतलब ऐसा बोलते हैं ना, साथ देते थे, सब एक कदम पे साथ देते थे आंटी. Well, let's have a big round of applause for Yashoda aunty also, his wife Yashoda aunty. And also the credit goes to his daughter Miss Shreya S. Kudroli and Sanvi S. Kudroli. Even they were like, whenever he goes to other state, then they were never complaining, daddy nee hogi banni. Let's have a big round of applause for Shreya S. Kudroli and Sanvi S. Kudroli also. And all his gym members, Balanjanaya gym members, Puttanna, Purandar uncle, Amin uncle, whom I have seen very closely, because of all their support, and Balanjanaya gym has gone to very great heights and produced many of the international power lifter. One of them might be Pradeep Kumar also. Let's have a big round of applause for all the Balanjanaya gym members also. And nowadays I see that Carlo and Jayap uncle being very close to him, and because of all their support, this function has brought up in a very good way. Lastly, I would congratulate Dodappa on his retirement function, and also all the best for all the further moves. And I would say that not a long way to go, because he has achieved very much in a circle of his radius, and but much more to celebrate and enjoy with your lovely family. Beautiful, keep enjoying, be happy, and we are always with you. Thank you. ದಿನ ಸೇವೆಯಲ್ಲಿ 27 ವರ್ಷ ಸೇವೆ ಸಲ್ಲಿಸಿ ಈ ಸುದೀರ್ಘ ಅವಧಿಯಲ್ಲಿ ಇಲಾಖೆಯಲ್ಲಿ ಸೇವೆಯನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿ ಇಂದು ನಿವೃತ್ತವಲಾಗಿರುವ ನನ್ನ ಆತ್ಮೀಯ ಗೆಳೆಯ ಸಹೋದ್ಯೋಗಿ ಕ್ರೀಡಾಪಟು ಆತ್ಮೀಯ ಸತೀಶ್ ಕುದ್ರೋಳಿ ಅವರೇ, ಸಮಯದ ಅಭಾವ ಇದೆ, ಹಲವಾರು ಮಂದಿ ವೇದಿಕೆಯಲ್ಲಿರುವ ಗಣ್ಯರು ಮಾತಾಡಲಿಕ್ಕಿದೆ. ಈ ಅವಕಾಶವನ್ನು ನಾನು ಸ್ವಲ್ಪ ಚುಟುಕಾಗಿ ಬಳಸಿ ತಮ್ಮ ಮುಂದೆ ಆ ವ್ಯಕ್ತಿತ್ವದ ಬಗ್ಗೆ ನಾನು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಶ್ರೀಯುತ ಸತೀಶ್ ಕುದ್ರೋಳಿ ಅವರನ್ನು ಒಂದು ಕ್ರೀಡಾಪಟು, ಒಂದು ಸಹೋದ್ಯೋಗಿಯಾಗಿ ಸರ್ಕಾರಿ ನೌಕರ, ಒಂದು ಸತ್ಪ್ರಜೆ, ಈ ಮೂರು ದೃಷ್ಟಿಯಿಂದ ನಾನು ಕಂಡೆ. 1992ರಲ್ಲಿ ನಾನು ಅಬಕಾರಿ ಉಪಾಯುಕ್ತರ ಕಚೇರಿಯಲ್ಲಿರುವಾಗ ನನ್ನ ಕೈಯಿಂದಲೇ ಅವರ ನೇಮಕಾತಿ ಆದೇಶವನ್ನು ಅವರ ಕೈಯಲ್ಲಿ ಕೊಡುವ ಒಂದು ಸುಧಾವಕಾಶ ನನಗೆ ಲಭ್ಯವಾಯಿತು. ಇಂದು 27 ವರ್ಷ ನಂತರ ನಾನು ನಿವೃತ್ತಿ ಹೊಂದಿದ್ದೇನೆ. ಶ್ರೀಯುತ ಶ್ರೀ ಸತೀಶ್ ಕುಮಾರ್ ಅವರ ನಿವೃತ್ತಿಯ ದಿನದಂದು ಈ ಸಭೆಯಲ್ಲಿ ಭಾಗವಹಿಸಲು ನನಗೆ ಅಷ್ಟು ಅಭಿಮಾನ ಮಾತ್ರವಲ್ಲ, ನನಗೆ ಸಿಕ್ಕ ದೊಡ್ಡ ಗೌರವ ಎಂದು ನಾನು ಭಾವಿಸ್ತೇನೆ. ಇಂಥ ಒಂದು ಪ್ರತಿಭೆ, ಇಂಥ ಒಂದು ಗೌರವಿತ ವ್ಯಕ್ತಿ ಮಾತಿನಲ್ಲಿ ಅವ್ರ ಕೃತಿಯಲ್ಲಿ ತನ್ನ ಮಾತಿನಲ್ಲಿ ನಿಜವಾಗಿ ಪಾಲನೆ ಮಾಡುವ ಇಂದಿನ ಈ
ಕಲಿಯುಗದಲ್ಲಿ ಮಾತು ಒಂದು ಕೃತಿ ಒಂದು ಇಂತಹ ಕಾಲದಲ್ಲಿ ಮಾತು ಹಾಗೂ ತನ್ನ ಕೃತಿಯಲ್ಲಿ ಒಂದು ಸೌಮ್ಯತೆ ತೋರಿಸಿ ಸಹೋದ್ಯೋಗಿಗಳೊಂದಿಗೆ ತನ್ನ ಒಂದು ಸೌಮ್ಯತೆಯಿಂದ ಹಾಗೂ ಗೌರವಯುತವಾಗಿ ನಡೆದು ಇಲಾಖೆಗೆ ಕೀರ್ತಿ ತಂದ ಶ್ರೀಯುತ ಸತೀಶ್ ಕುದ್ರಳ್ಳಿ ಅವರಿಗೆ ನನ್ನ ಮೊದಲನೇದಾಗಿ ಪ್ರಣಾಮ. ವ್ಯಕ್ತಿತ್ವ ನನಗೆ 1992 ನಂತರ 2012ರವರೆಗೆ 15ರವರೆಗೆ ನನ್ನ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದಿರ್ತಾರೆ. ಈ ಅವಧಿಯಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಬಹಳ ಹತ್ತಿರದಿಂದ ನೋಡಿದ ಒಂದು ಸುಸಂದರ್ಭ ನನಗೆ ಒದಗಿಸಿ ಬಂದಿತ್ತು. ಒಂದು ದಿವಸ ನಾನು ಮತ್ತೆ ಇಲ್ಲಿ ವೇದಿಕೆಯಲ್ಲಿದ್ದಾರೆ ನಮ್ಮ ಶಿವಪ್ರಸಾದ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್, ನಾನು ಆಗ ಜಿಲ್ಲಾ ಉಪಾಯುಕ್ತರಾಗಿರಲಿಲ್ಲ. ನಾನು ಅಬಕಾರಿ ಅಧೀಕ್ಷಕನಾಗಿದ್ದ ಟೈಮಲ್ಲಿ ನನಗೆ ಯಾವುದೇ ಒಂದು ಮಾಹಿತಿ ಬಂದ ಮೇರೆಗೆ ನಾನು ಶಿವಪ್ರಸಾದ್ ಮತ್ತು ನಮ್ಮ ಸತೀಶ್ ಕುದ್ರಳ್ಳಿ ಅವರ ಸೇವೆಯನ್ನು ಕರ್ಕೊಂಡು ಕೇವಲ ಒಂದು ಮೊಬೈಲ್ನಲ್ಲಿ ಬಂದ ಒಂದು ಮಾಹಿತಿಯನ್ನು ಆಧರಿಸಿ ಪುತ್ತೂರಿನಲ್ಲಿ ನಡುರಾತ್ರಿಯಲ್ಲಿ ಒಂದು ಸಾಚೆಟ್ ಮಿಷನ್ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳನ್ನು ದಸ್ತಗಿರಿ ಮಾಡುವ ಒಂದು ಅಪೂರ್ವ ಸಂದರ್ಭ. ಆ ಸಂದರ್ಭದಲ್ಲಿ ಶ್ರೀಯುತ ಸತೀಶ್ ಕುದ್ರಳ್ಳಿ ಅವರು ನಡೆದುಕೊಂಡ ರೀತಿ, ಬುದ್ಧಿವಂತಿಕೆ ಹಾಗೂ ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಹ ಅಂಥ ಒಂದು ಜೀವಕ್ಕೆ ಭಯ ಅವ್ರದ್ದು ಎಂಥ ಪ್ರಾಬ್ಲಮ್ ಇದ್ದರೂ ಸಹ ಅವ್ರು ನಡ್ಕೊಂಡ ರೀತಿ ನೋಡಿ ನಿಜವಾಗಿ ನನಗೆ ಆ ದಿವಸ ನನಗೆ ಇವರ ವ್ಯಕ್ತಿತ್ವದ ಬಗ್ಗೆ ಒಂದು ಹತ್ತಿರದಿಂದ ನೋಡಿ ಒಂದು ಅಭಿಮಾನ ಮೂಡಿತು. ಎರಡನೇದಾಗಿ ಅವರು ನನ್ನ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರು ನಡ್ಕೊಂಡ ರೀತಿ, ನಾನು ನನ್ನ ಸೇವಾವಧಿಯ ಅಂತಿಮ ಹಂತದಲ್ಲಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ನಿವೃತ್ತಿ ಪೂರ್ವದಲ್ಲಿ ನಮ್ಮ ಸತೀಶ್ ಕುದ್ರಳ್ಳಿಯವರ ಒಂದು ಸಂಘಟನೆ ಚತುರತೆಯನ್ನು ನೋಡಿ ನೀವು ದಯವಿಟ್ಟು ನಮ್ಮ ಸಂಘಕ್ಕೆ ಬನ್ನಿ, ಅವರು ಒಕ್ಕೂಟದ ಒಂದು ಅಧ್ಯಕ್ಷರಾಗಿದ್ದರು, ಸಂಘಕ್ಕೆ ಬನ್ನಿ, ನಿಮ್ಮನ್ನು ಅಧ್ಯಕ್ಷರಾಗಿ ಮಾಡಿ ನಮ್ಮ ಸಂಘವನ್ನು ಒಂದು ಬಲಯುತವಾಗಿ ಮುಂದುವರಿಸಿಕೊಂಡು ಹೋಗಲು ಅವರನ್ನು ಕೇಳಿಕೊಂಡೆ. ಶ್ರೀಯುತ ಸತೀಶ್ ಕುದ್ರಳ್ಳಿ ಅವರು ಒಂದು ವ್ಯಕ್ತಿತ್ವ ಮಾತ್ರ ಅಲ್ಲ, ಒಂದು ನಿಷ್ಠೆ ಎಲ್ಲಿದೆ ಅಂತ ಹೇಳಿದ್ರೆ ಅವರು ಹೇಳಿದ್ರು ನನ್ನ ಹತ್ರ, ಸರ್ ನಾನು ಒಕ್ಕೂಟದಲ್ಲಿರುವಾಗ ಒಕ್ಕೂಟದ ಸಂಘಟನೆಯಿಂದ ನನ್ನ ಬಡ್ತಿಗೆ ಅವರ ಸೇವೆ ಪಡೆದುಕೊಂಡು ಈ ಹಂತದಲ್ಲಿ ಒಂದು ಅಧಿಕಾರದ ಹುದ್ದೆಯ ಆಶೆಯಲ್ಲಿ ನಾನು ಸರ್ಕಾರಿ ನೌಕರ ಸಂಘದ ಈ ಸಂಘಟನೆಗೆ ಬಂದು ಅಧ್ಯಕ್ಷನಾಗಿ ಅಥವಾ ಸಂಘಟನೆಯಲ್ಲಿ ಭಾಗವಹಿಸೋದು ನನಗೆ ಮನಸ್ಸಿಲ್ಲ. ದಯವಿಟ್ಟು ನನ್ನ ನಿಷ್ಠೆ ಮತ್ತು ನನ್ನ ಯಾವುದೇ ಒಂದು ಬದ್ಧತೆ ಒಕ್ಕೂಟಕ್ಕೆ ಇದೆ ಎಂದು ಹೇಳಿದರು. ನನಗೆ ಆ ಮಾತು, ಆ ವ್ಯಕ್ತಿತ್ವದ ಬಗ್ಗೆ ನಾನು ಹೇಳ್ತಿದ್ದೇನೆ. ನನ್ನ ನಿಷ್ಠೆಗೆ ಯಾವ ರೀತಿ ಮನುಷ್ಯ ಈಗ ಇಂದಿನ ಕಾಲದಲ್ಲಿ ದುಡ್ಡು ಅಥವಾ ಯಾವುದೇ ಒಂದು ಪ್ರಭಾವಕ್ಕೊಳಗೆ ಯಾವ ರೀತಿ ಒಂದು ಅರ್ಧ ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಯಾವ ರೀತಿ ನಿಷ್ಠೆಯನ್ನು ಬದಲಿಸಿಕೊಳ್ಳುವಂಥ ಹಂತದಲ್ಲಿ ಈ ವ್ಯಕ್ತಿತ್ವ ಶ್ರೀಯುತ ಸತೀಶ್ ಕುದ್ರಳ್ಳಿಯವರ ಈ ವ್ಯಕ್ತಿತ್ವ ಹಾಗೂ ನಿಷ್ಠೆ ಬಗ್ಗೆ ನಾನು ಈ ಉದಾಹರಣೆಯನ್ನು ತಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಿದ್ದೇನೆ. ಎರಡನೇದಾಗಿ ಈ ಶ್ರೀಯುತ ಸತೀಶ್ ಕುದ್ರಳ್ಳಿಯವರು ಯಾವುದೇ ಹಂತದಲ್ಲಿ ಒಂದು ನಿರುತ್ಸಾಹ ಹೊಂದುವ ವ್ಯಕ್ತಿಯಿಲ್ಲ. ಇಲಾಖೆಯಲ್ಲಿ ಅವರದೇ ಆದ ಒಂದು ಛಾಪುವನ್ನು ಇವತ್ತು ಇಟ್ಟು, ಅವರದೇ ಒಂದು ಗೌರವವನ್ನು ಇಟ್ಟು, ಅವರದೇ ಒಂದು ಹೆಸರನ್ನು ಇಟ್ಟು ಇಲಾಖೆಯಿಂದ ನಿರ್ಗಮಿಸ್ತಿದ್ದಾರೆ. ನಿಜವಾಗಿ ಇಂತಹ ವ್ಯಕ್ತಿತ್ವಕ್ಕೆ, ಇಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿಗೆ ಕರ್ನಾಟಕ ರಾಜ್ಯದಿಂದಾಗಲಿ ಇಲಾಖೆಯಿಂದಾಗಿ ಇನ್ನಷ್ಟು ಬಡ್ತಿ ಸಿಕ್ಕಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಬೇಕಿತ್ತು. ಎನಿವೆ ಅದೊಂದು ಪುರಾಣ. ಈಗ ಅವ್ರದ್ದು ಒಂದು ಪ್ರಕರಣ KTಯಲ್ಲಿದೆ. ಇವತ್ತವ್ರು ನಾಳೆ ಅವರ ಪರವಾಗಿ ಬರ್ತದೆ ಅಂತ ನನಗೆ ಖಂಡಿತವಾಗಿ ನನಗೆ ಭರವಸೆ ಇದೆ. ಅವರಿಗೆ ಪೋಸ್ಟ್ ಮೊದಲನ ಡೇಟಿಂದ ಅವರು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿ ಆಗುವ ಸುಸಂದರ್ಭ ದೇವರು ಒದಗಿಸಲಿ ಎಂದು ನಾನು ಆಶಿಸ್ತೇನೆ. ಸರ್ಕಾರಿ ಸೇವೆಯಲ್ಲಿ ಒಂದು ಕ್ರೀಡಾಪಟುವನ್ನು ನಾನು ಯಾವುದೇ ಒಂದು ಒಲಿಂಪಿಕ್ ಆದ ಕೂಡಲೇ ಯಾವುದೇ 120 ಕೋಟಿ ಜನರಲ್ಲಿ ಎರಡು ಪದಕ ಸಿಗುವಾಗ ನಮ್ಮ ಕ್ರೀಡೆ ಬಗ್ಗೆ ಎಲ್ಲ ರಾಜಕಾರಣಿಗಳಾಗಿ ರಾಜ್ಯ ಸರ್ಕಾರ ಆಗಿ ಮಾತಾಡ್ತದೆ. ಸದರಿ ಅವರಿಗೆ ಮೊದಲನ ಪ್ರಮೋಷನ್ ಕೊಡುವಾಗಲೂ ಸಹ ಆದಷ್ಟು ಅವರಿಗೆ ತೊಂದರೆ ಕೊಟ್ಟಿತ್ತು ಇಲಾಖೆ. ತದರ ನಂತರ ಮತ್ತು ಪ್ರಮೋಷನ್ ಕೊಡುವಾಗ ಸಹ ಯಾವುದೇ ಒಂದು ಅಡೆತಡೆಗಳನ್ನು ನಿರ್ಮಿಸಿತು.
ಆದರೆ ದೇವರ ದಯೆಯಿಂದ ಇವತ್ತು ಅವರು ಅಬಕಾರಿ ನಿರೀಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಈ ವಿಷಯದಲ್ಲಿ ಕಳೆದ ವಾರ ನಾನು ಬೆಂಗಳೂರಲ್ಲಿದ್ದಾಗ ಇಲಾಖೆಯಲ್ಲಿ ಹಲವಾರು ಲಮಾಣಿ ಹಾಗೂ ವಿನ್ಸೆಂಟ್ ಕಾರ್ಲ್ ಅಂತ ಇನ್ನೂ ಹಲವಾರು ಪ್ರತಿಭೆಗಳಿದೆ. ಈ ಬಗ್ಗೆ ಅವರ ಪ್ರಕರಣದ ಕಾರ್ಲರ್ ಅವರ ಪ್ರಕರಣದ ಬಗ್ಗೆ ನನಗೆ ಮಾನ್ಯ ಕಮಿಷನರ್ ಹತ್ರ ಇರುವ ವೈಯಕ್ತಿಕ ಸಂಬಂಧದ ಹಾಗೂ ವೈಯಕ್ತಿಕ ಗೆಳೆತನದ ಆಧಾರದಲ್ಲಿ ಕೇಳಿದಾಗ ಸರ್ಕಾರದಿಂದ ಮಂಜೂರು ಮಾಡಿದ್ರೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ಸರ್ಕಾರದಲ್ಲಿ ಅದನ್ನು ಅಲ್ಲಿ ಮೂವ್ ಮಾಡಿಸಲಿಕ್ಕೆ ದಯವಿಟ್ಟು ಅಲ್ಲಿ ನೋಡಿ, ನಮ್ಮ ಇಲಾಖೆಯಿಂದ ನಾವು ಪ್ರಪೋಸಲನ್ನು ಕಳಿಸ್ಕೊಡ್ತೇವೆ ಎಂದು ಹೇಳಿದರು. ಈ ವಿಷಯದಲ್ಲಿ ಮುಂದಕ್ಕೂ ಇಲಾಖೆಯಲ್ಲಿರುವ ಕ್ರೀಡಾಪಟುಗಳಿಗೆ ಅವರಿಗೆ ಸಿಗಬೇಕಾದ ಗೌರವವನ್ನು ಕೊಟ್ಟು ಅವರಿಗೆ ಬಡ್ತಿ ನೀಡಲಿ ಎಂದು ಆಶಿಸುತ್ತಾ, ಶ್ರೀಯುತ ಸತೀಶ್ ಕುದ್ರೋಳಿ ಅವರ ಗಣ್ಯ ಹಾಗೂ ಇಲಾಖೆಗೆ ನೀಡಿದ ಈ ಸೇವೆಯನ್ನು ನಿವೃತ್ತ ಅಧಿಕಾರಿಯಾಗಿ ನೆನಪಿಸಿಕೊಳ್ತಾ, ಅವರಂಥ ಗೌರವತ ವ್ಯಕ್ತಿಯನ್ನು ಇಲಾಖೆ ಇವತ್ತು ನಿವೃತ್ತಿಯಿಂದ ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ನೋಡಿ ಮುಂದಕ್ಕೂ ಅಂತಹ ವ್ಯಕ್ತಿತ್ವಗಳು ಇಲಾಖೆ ಬರಲಿ, ಇಲಾಖೆಯಿಂದ ಸರ್ಕಾರಕ್ಕೆ ಅನುಕೂಲವಾಗಲಿ ಹಾಗೂ ಸದರಿಯವರ ನಿವೃತ್ತಿ ಜೀವನ ಈ ಕರಾವಳಿಯ ಎಲ್ಲ ದೇವರುಗಳು ಅವರಿಗೆ ಸುಖ ಸಂಪತ್ತಿ ನೀಡಿ ಅವರಿಗೆ ಆರೋಗ್ಯ ಹಾಗೂ ಇತರ ಎಲ್ಲ ಸೌಖ್ಯ ನೀಡಿ ಅವರ ಮತ್ತು ಕುಟುಂಬಕ್ಕೆ ದೇವರು ಒಳ್ಳೆ ಮಾಡಲಿ ಎಂದು ಹೇಳ್ತಾ, ಅವರ ಈ ಸರ್ಕಾರಿ ಸೇವೆಯಲ್ಲಿ ಅವರ ಪತ್ನಿ ನೀಡಿದ ಸಹಕಾರವನ್ನು ಸಹ ನೆನಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಈಗಾಗಲೇ ಕಂಪೇರರ್ ಹ್ಯಾಸ್ ಆಲ್ರೆಡಿ ಸೆಡ್ 2 ಮಾತು ಅಂತ. ಈ ಅಬ್ರ ನಮ್ಮ ಕೈಗೆ ಸಿಕ್ಕಾಗ ಅದನ್ನು ಬಿಡೋದು ಕಷ್ಟ. ಇದಕ್ಕೆ ಅಬ್ರ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಈಗ ಪಿಂಟೋ ಸಾಹೇಬರು ಮಾತಾಡುವಾಗ ಹೇಳಿದಂಥ ವಿಚಾರ ನನಗೆ ಅಲ್ಲಿ ವೇದಿಕೆಯಲ್ಲಿ ಹೇಳಿದ್ರು. ಸತೀಶ್ ಕುಮಾರ್ ಕುದ್ರೋಳಿಯವರು, PK ಯಶೋಧರವರು ಗುರು ಶಿಷ್ಯರ ಸಂಬಂಧ ಅವರಾಗೆ ನಿಮಗೆ ಡಾಕ್ಯುಮೆಂಟ್ರಿನಲ್ಲಿ ತೋರಿಸಿದ್ದಾರೆ. PK ಯಶೋಧರ ಮತ್ತು ಸತೀಶ್ ಕುಮಾರ್ ಕುದ್ರೋಳಿಯವರು ಸುಮಾರು ನನಗೆ 25 ವರ್ಷಗಳಿಂದ ಪರಿಚಿತರು. ಸತೀಶ್ ಕುಮಾರ್ ಕುದ್ರೋಳಿಯವರು ಸರ್ಕಾರಿ ಸೇವೆಯಲ್ಲಿದ್ದು ಪವರ್ ಲಿಫ್ಟಿಂಗ್ ಕ್ರೀಡೆ ಅಂಥ ಕ್ರೀಡೆಯನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದಿದೆಯಲ್ಲ, ಅದು ಸರ್ವಸಾಮಾನ್ಯವಾಗಿ ಸುಲಭವಾದ ಕೆಲಸ ಅಲ್ಲ. ಸರ್ಕಾರಿ ನೌಕರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಎರಡೂ ಒಟ್ಟೊಟ್ಟಿಗೆ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದು ಸರ್ಕಾರಿ ನೌಕರರಿಗೆ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಸತೀಶ್ ಕುಮಾರ್ ಕುದ್ರೋಳಿಯವರು ವ್ಯವಸ್ಥಿತವಾಗಿ ಕ್ರೀಡೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದು ಸರ್ಕಾರಿ ಸೇವೆಯನ್ನು ಕೂಡ ಅಷ್ಟೇ ನಿಷ್ಠೆಯಿಂದ ಮಾಡಿದ್ದಕ್ಕೆ ಅವರು ಶ್ಲಾಘನೀಯರು ಮತ್ತು ಸ್ತುತ್ಯಾರ್ಹರು. ಇನ್ನು ಉಳಿದಂತೆ ಹೇಳೋದಾದರೆ ಸತೀಶ್ ಕುಮಾರ್ ಕುದ್ರೋಳಿ ಕ್ರೀಡೆ ಏನು ಕೊಟ್ಟಿತು? ಕ್ರೀಡೆಯಿಂದ ಅವರಿಗೆ ಪತ್ನಿ ಕೊಟ್ಟಿತು. ಅವ್ರ ಪತ್ನಿ ಸಿಕ್ಕಿದ್ದು ಕೂಡ ಕ್ರೀಡೆಯ ಮೂಲಕವೇ. ಶಿ ವಾಸ್ ಆಲ್ಸೋ ಎ ಸ್ಪೋರ್ಟ್ಸ್ ವುಮನ್, ನೋ ಡೌಟ್. ನಾನು ಭಾಳ ಖುಷಿಯಾಗಿ ಹೇಳೋಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಅವರು ಈ ಮಟ್ಟಕ್ಕೆ ಏರಕ್ಕೆ ಸಾಧ್ಯ ಆಯ್ತು ಅಂದರೆ ಅವ್ರ ಪತ್ನಿಯ ಸಹಕಾರನೂ ಆ ರೀತಿ, ಯಾಕಂದರೆ ಶಿ ನೋಸ್ ದಿ ಸ್ಪೋರ್ಟ್ಸ್ ಬೆಟರ್ ದ್ಯಾನ್ ಎನಿಬಡಿ ಎಲ್ಸ್. ಇನ್ನು ಸರ್ಕಾರಿ ಸೇವೆಯಿಂದ ಸತೀಶ್ ಕುಮಾರ್ ಕುದ್ರೋಳಿಯವರಿಗೆ ಸಿಕ್ಕತ್ತು ಅತ್ಯಂತ ಕಡಿಮೆನೇ. ಸಾಮಾನ್ಯವಾಗಿ ಇವರೇ ಬೇರೆ ದೇಶಗಳಲ್ಲಿ ಈ ಥರ ಸಾಧನೆ ಮಾಡಿದ್ದೇ ಆಗಿದ್ದರೆ ಅವ್ರನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಿದ್ರು. ಎಲ್ಲರೂ ಕರುಬೋರಿದ್ದಾರೆ. ಕಬ್ಬಣವರವ್ರಿಗೆ ಯಾಕ್ರಿ ಪ್ರಮೋಷನ್ನು ಅಂತ ಅಂದರೆ ಕಬ್ಬಣವರ ಕಂಡೇ ಇರಬೇಕಾ? ದಟ್ಸ್ ನಾಟ್ ದಿ ಫೈರ್ ವೇ. ಇಲಾಖೆಯಿಂದ ಪಿಂಟೋ ಅವ್ರು ಹೇಳಿದ್ರು ಅವರಿಗೆ ಅನ್ಯಾಯ ಆಗಿದೆ, ಸತ್ಯ. ಆದರೆ ಅವರು ಈ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಆ ಹುದ್ದೆಯನ್ನು ತಮ್ಮ ವೈಯಕ್ತಿಕ ಕಾರ್ಯಗಳಿಗೆ ಬಳಸಿಕೊಳ್ಳಿಲ್ಲ. ಹಿ ಡಿಡ್ ನಾಟ್ ಯೂಸ್ ಇಟ್. ದ್ಯಾಟ್ ಈಸ್ ದಿ ಗ್ರೇಟೆಸ್ಟ್ ಥಿಂಗ್. ಎಷ್ಟು ಜನ ಇರ್ತೀವಿ, ಏನಾದರೂ ಒಂದು ಸಿಗುತ್ತಾ ಅನ್ನೋ ದೃಷ್ಟಿಕೋನದಿಂದ ಒಂದು ಹುದ್ದೆಯನ್ನು ನಾವು ಆಕರ್ಷಿಸ್ತೇವೆ. ಆದರೆ ಸತೀಶ್ ಕುಮಾರ್ ಕುದ್ರೋಳಿಯವರು ನಿಷ್ಠೆಯಿಂದ ಸರ್ಕಾರಿ ಸೇವೆಯ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಜೊತೆಗೆ ತಮ್ಮ ಶಿಷ್ಯವೃಂದವನ್ನು ಬೆಳೆಸ್ತಾ ಶ್ಲಾಘನೀಯ ಕಾರ್ಯ ಮಾಡಿದ್ದಕ್ಕಾಗಿ ನಮ್ಮ ಒಕ್ಕೂಟದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾನೆ. ಜೊತೆಗೆ
ನಿವೃತ್ತಿ ಅನ್ನೋದು ಪ್ರವೃತ್ತಿಗೆ ಅಪ್ಲೈ ಆಗೋದಿಲ್ಲ. ಅದು 60 ಆದ ತಕ್ಷಣ ನಿವೃತ್ತಿ, ಅದು ಸಾಮಾನ್ಯವಾಗಿ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. 60 ಆದ ತಕ್ಷಣ ಜನ ಏನಿರ್ತಾರೆ, ಅರಳು ಮರಳು ಆಗ್ತೇವೆ ಅವ್ರಿಗೆ ಅಂತ. ಬಟ್ ನಮ್ಮ ಪ್ರಕಾರ 60 ನಂತರ ಮರಳಿ ಅರಳುವಂಥ ವಿಚಾರ ಇರ್ತದೆ. ಇನ್ನೂ ಕೂಡ ಅವರಿಂದ ಹೆಚ್ಚು ಹೆಚ್ಚು ಕ್ರೀಡಾಪಟುಗಳು ಸದುಪಯೋಗ ಪಡ್ಕೊಂಡು ಇಡೀ ರಾಷ್ಟ್ರಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಲಿ. ಈಗ ಸಾಮಾನ್ಯವಾಗಿ ಮೋದಿಯವರು ಹೇಳಿದಾರಲ್ಲ, ನಿನ್ನೆಯಿಂದನೇ ಒಂದು ಸ್ಟಾರ್ಟ್ ಆಗಿದೆ ಫಿಟ್ ಇಂಡಿಯಾ ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫಿಟ್ ಇಂಡಿಯಾ? ಎಂಥೂಸಿಯಾಸ್ಟಿಕ್ ಪೀಪಲ್ ಶುಡ್ ಬಿ ಫಿಟ್. ಅದು ಪ್ರಶ್ನೆ ಬೇರೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇರೆ. ಆದರೆ ಒಳಗಿನ ಅರ್ಥವನ್ನು ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದಾಗ ಸತೀಶ್ ಕುಮಾರ್ ಅಂತ ಸೇವೆಯನ್ನು ಸರ್ಕಾರ ಸದುಪಯೋಗಪಡಿಸಿಕೊಂಡು ಕ್ರೀಡಾ ಇಲಾಖೆಯನ್ನು ಉತ್ತೇಜನಗೊಳಿಸುವಲ್ಲಿ ಸಹಕಾರ ಕೊಡಬೇಕಂತ ಹೇಳಿ ಕಂಪೇರರಲ್ಲಿ ಕ್ಷಮೆ ಕೇಳ್ತಾ, ಯಾಕಂದರೆ 2 ಮಾತಿಗಿಂತಲೂ 10 ಮಾತಾಡಿದೆ, ಕ್ಷಮೆ ಇರಲಿ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः ज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः ब्रह्मरूपस्त्वं ज्योतिषां प्रभुरव्ययः We have team of Telanganas felicitating Mr. Satish Kumar Kudroli. आरोग्यं देहि पुत्रांश्च मतिं स्वच्छां हि मे सदा शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः रविरस्तं समारभ्य यावत् सूर्योदयो भवेत् रविरस्तं समारभ्य यावत् सूर्योदयो भवेत् यस्य तिष्ठेत् गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते ವನಸಗ ಮಾತೆಲ್ಲ ಪೋಲಿ ದಯಪನಗ ಫೆಲಿಸಿಟೇಷನ್ ಫಂಕ್ಷನ್ ಇಂಚನೆ ನಡುತ್ತೊಂದು ಪೋಣು ದೂರ ದೂರದ ಬತ್ತಿ ನಕಲು ಕಾಪುನ ಬೊಡ್ಚಿ ನಿಕಲು ವನಸ್ 19 ಕುಲ್ಲುನ ವ್ಯವಸ್ಥೆ ಉಂಡು ಫೆಲಿಸಿಟೇಷನ್ ಫಂಕ್ಷನ್ ಅಂಚನೆ ತೂಂದು ಪೋಲಿ ನಿಕ್ಲೆಗ ಸೊ ವನಸಗ ಮಾತೆಲ್ಲ ಪೋಲಿ ಫೆಲಿಸಿಟೇಷನ್ ಫಂಕ್ಷನ್ ಏರೇಕ್ ಪೂರ ಮಲ್ಪರಿಗೊಂಡು ದಯಮಾಲ್ತದ ಲೈನ್ ಎಡು ಬಲೆ ಪ್ಲೀಸ್ ಲೆಫ್ಟ್ ಸೈಡೆಡ್ ಎಂಟ್ರಿ ಕೋರೊಚ್ಚಿ ಮುಲ್ ಬ್ಲಾಕ್ ಆಪುಂಡು ಥ್ಯಾಂಕ್ ಯು
ಪ್ರೀತಿಪೂರ್ವಕವಾದ ಫೆಲಿಸಿಟೇಷನ್ ನಡೀತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಊಟ ಆಗಲಿಲ್ಲ ದಯಮಾಡಿ ಊಟಕ್ಕೆಲ್ಲರೂ ಹೋಗಬೇಕು. ಫೆಲಿಸಿಟೇಷನ್ ಪ್ರೋಗ್ರಾಮ್ ಹೀಗೆ ನಡೀತಾ ಇರ್ತದೆ. ಸೊ ನಿಮಗೆ ಮತ್ತೆ ಸಹ ಬಂದು ವಿಶ್ ಮಾಡ್ಬೋದು. ದೂರ ದೂರ ಹೋಗುವವರು ಊಟದ ಫೆಸಿಲಿಟಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವೆಜ್ ಮತ್ತು ನಾನ್ ವೆಜ್ ಎರಡು ಕೌಂಟರಲ್ಲಿ ಇಟ್ಟಿದ್ದಾರೆ. ಸೊ ಪ್ಲೀಸ್ ಊಟ ಮಾಡುವವರೆಲ್ಲ ಹೋಗಿ. ಊಟದ ಕೌಂಟರ್ ಇಲ್ಲೇ. Ladies and gentlemen, we have Ivan D'Souza here.